ಕಾರ್ಮಿಕ ಇಲಾಖೆಯ ಕಲ್ಯಾಣ ನಿಧಿಯಡಿ ರಾಜ್ಯದಲ್ಲಿ 8,000 ಕೋಟಿ ರೂಪಾಯಿ ಸಂಗ್ರಹವಿದೆ. ಅದರಡಿ ಕಾರ್ಮಿಕರಿಗೆ ಆಹಾರ ಪೊಟ್ಟಣ ವಿತರಿಸಲಾಗುತ್ತಿದೆ. ಬಂಟ್ವಾಳದ ನರಿಕೊಂಬು ಗ್ರಾಮದಲ್ಲಿ ವಿತರಣೆಗೆ ಬಂದ ಆಹಾರ ಪೊಟ್ಟಣ ಅಲ್ಲಿನ ಕಿರಾಣಿ ಅಂಗಡಿಯೊಂದರಲ್ಲಿ ಮಾರಾಟಕ್ಕೆ ಇಡಲಾಗಿದೆ ಎಂದು ವಿಧಾನ ಪರಿಷತ್ನ ಸದಸ್ಯ ಹರೀಶ್ ಕುಮಾರ್ ಆರೋಪಿಸಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲವು ಕಡೆಗಳಲ್ಲಿ ಇಂತಹ ಆಹಾರ ಪೊಟ್ಟಣಗಳನ್ನು ಬಿಜೆಪಿ ಪಕ್ಷದ ಮನೆಗಳಲ್ಲಿ ದಾಸ್ತಾನು ಇಡುವ ಬಗ್ಗೆ ತಮಗೆ ಮಾಹಿತಿ ದೊರಕಿರುವುದಾಗಿ ಹೇಳಿದರು. ಬಿಜೆಪಿ ಆಡಳಿತ ಇರುವಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಪೊಟ್ಟಣ ವಿತರಿಸಲಾದರೆ, ಕಾಂಗ್ರೆಸ್ ಆಡಳಿತ ಇರುವ ಗ್ರಾಮಗಳಲ್ಲಿ ಬಿಜೆಪಿ ಕಾರ್ಯಕರ್ತರ ಮನೆಗಳಲ್ಲಿ ದಾಸ್ತಾನು ಇರಿಸಿರುವುದು ಯಾರ ಒತ್ತಡದಿಂದ ಎಂದು ಅವರು ಪ್ರಶ್ನಿಸಿದರು. ಕಾರ್ಮಿಕ ಇಲಾಖೆಯವರಿಗೆ ಆಹಾರ ಪೊಟ್ಟಣಗಳನ್ನು ವಿತರಿಸುವಂತಹ ಒಂದು ಕಾರ್ಯಕ್ರಮ. ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿ ಅಂತ ಇದೆ. ಈ ಕಾರ್ಮಿಕ ಕಲ್ಯಾಣ ನಿಧಿಯಲ್ಲಿ 8,000 ಕೋಟಿ ರೂಪಾಯಿ ಇದೆ. ಇವತ್ತು ಬಂಟ್ವಾಳ ತಾಲೂಕಿನಲ್ಲಿ ಕಿಟ್ಗಳು ಕಿರಾಣಿ ಅಂಗಡಿಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಬಂಟ್ವಾಳದ ನರಿಕೊಂಬು ಗ್ರಾಮದಲ್ಲಿ ಕಿರಾಣಿ ಅಂಗಡಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಕಿಟ್ಟನ್ನ. ಹೇಗೆ ಬಂತು ಅವರಿಗೆ? ಕಾರ್ಮಿಕರಿಗೆ ಕೊಡಬೇಕಾದಂತ ಕಿಟ್ಟು ಅರ್ಹ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ. ಅದು ಕೂಡ ನೋಂದಾಯಿತರಿಗೆ ಮಾತ್ರ, ನೋಂದಾವಣೆ ಆಗದ ಅಸಂಘಟಿತ ಕಾರ್ಮಿಕರಿಗೆ ಅದು ಸಿಗುವುದಿಲ್ಲ. ನೋಂದಾಯಿತ ಕಾರ್ಮಿಕರಿಗೆ ಮಾತ್ರ ಸಿಗುವಂತದ್ದು. ಆ ನೋಂದಾಯಿತ ಕಾರ್ಮಿಕರಿಗೆ ಅರ್ಹರಿಗೆ ಸಿಗ್ತಾ ಇಲ್ಲ. ಅಂಗಡಿಯಲ್ಲಿ ಮಾರಾಟ ಆಗ್ತಾ ಇದೆ. ಅಂಗಡಿಯವರಿಗೆ ಹೇಗೆ ಹೋಯ್ತು? ಬಿಜೆಪಿ ಪಕ್ಷದವರ ಮನೆಯಲ್ಲಿ ದಾಸ್ತಾನು ಇದೆ ಅನ್ನುವಂತ ಮಾಹಿತಿ ಇದೆ. ಈ ಕಿಟ್ ಅನ್ನ ಕೊಡುವಂತದ್ದು ಪಂಚಾಯತ್ಗಳಲ್ಲಿ ನಾವು ಬೆಳ್ತಂಗಡಿಯಲ್ಲಿ ನಾವು ಕಿಟ್ ವಿತರಣೆ ಮಾಡಿದ್ದೇವೆ. ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಪಿಡಿಒಗೆ ಆ ಕಿಟ್ಗೆ ಎಷ್ಟು ಅಲ್ಲಿ ನೋಂದಾಯಿತರ ಸಂಖ್ಯೆ ಇದೆ ಅಷ್ಟು ಸಂಖ್ಯೆಯನ್ನು ತೆಗೆದುಕೊಂಡು ಅವರಿಗೆ ಅಷ್ಟನ್ನು ಪಂಚಾಯತ್ಗೆ ನಾವು ಕಳಿಸಿ ಪಂಚಾಯತ್ನಲ್ಲಿ ಅವರನ್ನು ಕರೆಸಿ ಪಂಚಾಯತ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಪಾರದರ್ಶಕವಾಗಿ. ಅದು ಯಾವುದೇ ಪಕ್ಷದ ಪಂಚಾಯತ್ ಇರಲಿ, ಅದು ಪಂಚಾಯತ್ನಲ್ಲಿ ಮಾಡುವಂತ ವ್ಯವಸ್ಥೆ ಆಗಿದೆ. ಬಂಟ್ವಾಳದಲ್ಲಿ ಏನಾಗ್ತಾ ಇದೆ? ಬಂಟ್ವಾಳದಲ್ಲಿ ಬಿಜೆಪಿ ಆಡಳಿತ ಇರುವ ಗ್ರಾಮ ಪಂಚಾಯತ್ನಲ್ಲಿ ಆಗ್ತದೆ. ಕಾಂಗ್ರೆಸ್ ಆಡಳಿತ ಪಂಚಾಯತ್ನಲ್ಲಿ ಬಿಜೆಪಿಯವರ ಕಾರ್ಯಕರ್ತರ ಮನೆಯಲ್ಲಿ. ಕೆಎಸ್ಆರ್ಟಿಸಿ ಬಸ್ಸನ್ನು ಐಸಿಯು ಆಗಿ ಪರಿವರ್ತಿಸಿ ಗ್ರಾಮೀಣ ಭಾಗದ ಜನರ ಆರೋಗ್ಯ ತಪಾಸಣೆ ಕಾರ್ಯದಲ್ಲೂ ಇದೇ ರೀತಿಯ ರಾಜಕೀಯ ನಡೆಯುತ್ತಿದೆ. ಈ ಬಗ್ಗೆ ಕ್ರಮ ವಹಿಸಬೇಕಾದ ಅಧಿಕಾರಿಗಳು ಕೂಡ ಬಿಜೆಪಿಯ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹರೀಶ್ ಕುಮಾರ್ ಆಪಾದಿಸಿದರು. ಐಸಿಯು ಬಸ್ ಇದೆ. ಕೆಎಸ್ಆರ್ಟಿಸಿ ಬಸ್ ಅನ್ನು ಐಸಿಯು ಬಸ್ ಮಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ತಪಾಸಣೆ ಮಾಡುವಂತದ್ದು. ಕೋವಿಡ್ ಇದ್ದಲ್ಲ, ಇಒ ಕಂಟ್ರೋಲ್ ಅಂಡರ್ ಇಒ ಅವರು ಈ ಬಸ್ ಅನ್ನ ಪ್ರತಿ ಪಂಚಾಯತ್ಗಳಿಗೆ ಕಳಿಸಬೇಕು. ಅಲ್ಲಿ ತಪಾಸಣೆ ಮಾಡ್ತಾರೆ, ಆರೋಗ್ಯ ತಪಾಸಣೆ. ಕೋವಿಡ್ ಸಂಬಂಧಪಟ್ಟ ಅಲ್ಲ, ಎಲ್ಲ ಜನರಲ್ ಚೆಕಪ್. ಅದು ಕೂಡ ಅದೇ ರೀತಿ ಬಿಜೆಪಿ ಪಂಚಾಯತ್ ಇಲ್ಲವರಿಗೆ ಬಿಜೆಪಿ ಪಂಚಾಯತ್ ನಲ್ಲಿ ಬಸ್ ನಿಲ್ತದೆ. ಕಾಂಗ್ರೆಸ್ ಆಡಳಿತ ಇರುವ ಪಂಚಾಯತ್ ನಲ್ಲಿ ಬಸ್ ಹೋಗಿ ಬಿಜೆಪಿ ಕಾರ್ಯಕರ್ತರ ಮನೆ ಹತ್ರ ನಿಲ್ತದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.